ಕಕ್ಕೆಪದವು ಗ್ರಾಮದ ಬಡ ಕೃಷಿಕ ಕುಟುಂಬದ ಮುದ್ದಿನ ಮಗಳು ಲಾವಣ್ಯಗೌಡ ಯಾನೆ ಪ್ರೀತಿಯವರ ಬದುಕಿನ ಪಯಣ ದಾರುಣವಾಗಿ ಅಂತ್ಯಗೊಂಡಿದ್ದು, ಕುಟುಂಬದವರ ಆಕ್ರಂದನ ಕಂಡು ಗ್ರಾಮದ ಜನರ ಕಣ್ಣಲ್ಲೂ ಕೂಡ ನೀರು ತುಂಬಿತ್ತು. ಲಾವಣ್ಯಳ ಪಾರ್ಥಿವ ಶರೀರ ಮನೆಗೆ ತಲುಪ್ತಾ ಇದ್ದಂತೆ ತಂದೆ ಬಾಳಪ್ಪಗೌಡ ಅವರು ಮಗಳು ಪ್ರೀತಿ ಪ್ರೀತಿ ಎಂದು ಗೋಳಿಡುತ್ತಾ ಕಣ್ಣೀರಿಟ್ಟ ದೃಶ್ಯ ಅಲ್ಲಿದ್ದ ಪ್ರತಿಯೊಬ್ಬರ ಮನ ಕಲಕುವಂತಿತ್ತು. ತಮ್ಮ ಮುದ್ದಿನ ಮಗಳನ್ನ ಕಳೆದುಕೊಂಡ ನೋವನ್ನ ತಡೆಯಲಾಗದೆ ಕುಟುಂಬದವರು ಹಾಗೂ ಬಂಧುಗಳು ಬಿಕ್ಕಿ ಬಿಕ್ಕಿ ಅತ್ತರು. ತಾಯಿ ರೂಪ ಅವರು ಮಗಳ ಪಾರ್ಥಿವ ಶರೀರವನ್ನ ಕಂಡು ಕೆಲ ಹೊತ್ತು ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪಿದ್ರು. ಬಳಿಕ ಮನೆಗೆ ಆಗಮಿಸಿದ್ದ ಸಚಿವ ಯುಟಿ ಖಾದರ್ ಅವರ ಕೈ ಹಿಡಿದು ಧೈರ್ಯ ಹೇಳುತ್ತಾ ಮನೆಯೊಳಗೆ ಕರೆದೊಯ್ಯುತ್ತಿದ್ದ ವೇಳೆ ನನ್ನ ಮಗಳನ್ನ ಕೊಂದ ಪಾಪಿಯನ್ನ ಯಾವಾಗ ಕೊಲ್ಲುತ್ತೀರಿ ಎಂದು ಕಣ್ಣೀರಿನ ನಡುವೆ ಪ್ರಶ್ನಿಸಿದ ಕ್ಷಣ ಅಲ್ಲಿದ್ದವರ ಕಣ್ಣನ್ನು ಕೂಡ ತೇವಗೊಳಿಸಿತು. ಬಾಳಪ್ಪಗೌಡ ರೂಪ ದಂಪತಿಗೆ 3 ಹೆಣ್ಣು ಮಕ್ಕಳು. ಅವರಲ್ಲಿ ಲಾವಣ್ಯ ಕಿರಿಯವಳು. ಬಡ ಕೃಷಿಕ ಕುಟುಂಬದಲ್ಲಿ ಬೆಳೆದ ಲಾವಣ್ಯ ಉತ್ತಮವಾದ ಶಿಕ್ಷಣವನ್ನು ಪಡೆದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕೆಂಬ ಕನಸಿನಿಂದ ಪುತ್ತೂರಿನಲ್ಲಿ ನರ್ಸಿಂಗ್ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ದರು. ಕಳೆದ 3 ತಿಂಗಳಿನಿಂದ ಕಲ್ಲಡ್ಕದ ಖಾಸಗಿ ಆಸ್ಪತ್ರೆಯ ನರ್ಸಿಂಗ್ ವಿಭಾಗದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಅವರ ಹಿರಿಯ ಅಕ್ಕ ಅದೇ ಆಸ್ಪತ್ರೆಯ ಮೆಡಿಕಲ್ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ, ಎರಡನೆಯ ಅಕ್ಕ ಉಪ್ಪಿನಂಗಡಿಯ ಬೇಕರಿಯೊಂದರಲ್ಲಿ ಉದ್ಯೋಗದಲ್ಲಿದ್ದಾರೆ. ಕುಟುಂಬದ ಆಧಾರವಾಗಿ ಪೋಷಕರಿಗೆ ಆಸರೆಯಾಗಬೇಕಿದ್ದ ಲಾವಣ್ಯಳ ಬದುಕು ಹೀಗೆ ಅರ್ಧದಲ್ಲೇ ಕೊನೆಗೊಂಡಿರೋದು ಕುಟುಂಬದ ಕನಸುಗಳನ್ನೇ ನುಚ್ಚು ನೂರಾಗಿಸಿದೆ. ಸದಾ ನಗು ನಗುತ್ತಾ ಎಲ್ಲರೊಂದಿಗೆ ಬೆರೆಯುತ್ತಿದ್ದ ಮಗಳ ನಗು ಇಂದು ಮನೆಯ ಗೋಡೆಗಳಲ್ಲಷ್ಟೇ ಪ್ರತಿಧ್ವನಿಸ್ತಾ ಇದ್ದು, ಆಕೆಯ ನೆನಪುಗಳು ಮಾತ್ರ ಕುಟುಂಬದ ಕಣ್ಣೀರಿನೊಂದಿಗೆ ಉಳಿದಿವೆ. ಲಾವಣ್ಯಳ ಸಾವಿನ ನೋವು ಕೇವಲ ಒಂದು ಕುಟುಂಬಕ್ಕಷ್ಟೇ ಸೀಮಿತವಾಗಿಲ್ಲ, ಇಡೀ ಗ್ರಾಮವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದ್ದು, ಇಂತಹ ಅಮಾನವೀಯ ಘಟನೆಗಳು ಮತ್ತೆ ಮರುಕಳಿಸದಂತೆ ಆರೋಪಿಗೆ ಕಠಿಣವಾದ ಶಿಕ್ಷೆಯನ್ನ ವಿಧಿಸಬೇಕೆಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ.
That's the gap. Okay, sir.